ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ನೆರವೇರಿಸಲಿಕ್ಕಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು. ವಾಣಿ ಕಲ್ಯಾಣಿ ಗುಣಮಣಿ ಲೋಕ ಜನನಿಯ ನಮಿಸುವೆವು. ಶ್ರೀವಾಣಿ ಕಲ್ಯಾಣಿ ಗುಣಮಣಿ ಲೋಕ ಜನನಿಯ ನಮಿಸುವೆವು. ಕೋಕಿಲವಾಣಿ ಪಣಿ ಸಮವೇಣಿ ವೀಣಾ ಪುಸ್ತಕಧಾರಿಣಿ. ಕೋಕಿಲವಾಣಿ ಪಣಿ ಸಮವೇಣಿ ವೀಣಾ ಪುಸ್ತಕಧಾರಿಣಿ. ಶ್ರೀವಾಣಿ ಕಲ್ಯಾಣಿ ಗುಣಮಣಿ ಲೋಕ ಜನನಿಯ ನಮಿಸುವೆವು. ಶ್ರೀವಾಣಿ ವಿದ್ಯಾಧೀಶ್ವರಿ ವಿಧಿ ಪ್ರಾಣೇಶ್ವರಿ ವರದಾಭಯಕರಿ ಶಂಕರಿ. ವಿದ್ಯಾಧೀಶ್ವರಿ ವಿಧಿ ಪ್ರಾಣೇಶ್ವರಿ ವರದಾಭಯಕರಿ ಶಂಕರಿ. ವಿದ್ಯಾ ಬುದ್ಧಿಗಳನ್ನು ದಿನ ಕರುಣಿಸಿ ಮುದುಕುಮಾರಿಯ ರಕ್ಷಿಪುದು. ವಿದ್ಯಾ ಬುದ್ಧಿಗಳನ್ನು ದಿನ ಕರುಣಿಸಿ ಮುದುಕುಮಾರಿಯ ರಕ್ಷಿಪುದು. ಶ್ರೀವಾಣಿ ಕಲ್ಯಾಣಿ ಗುಣಮಣಿ ಲೋಕ ಜನನಿಯ ನಮಿಸುವೆವು. ಶ್ರೀವಾಣಿ ಮಯೂರ ವಾಹನೆ ಮರಾಳ ಗಮನೆ ಸುರನರ ಕಿನ್ನರನುತ ಚರಣೆ. ಮಯೂರ ವಾಹನೆ ಮರಾಳ ಗಮನೆ ಸುರನರ ಕಿನ್ನರನುತ ಚರಣೆ. ತೋಯ ಜನಯನೆ ಸುರಚಿರವದನೆ ಭಾರತಿ ಶಂಕರಿ ನಮೋಸ್ತುತೆ. ತೋಯ ಜನಯನೆ ಸುರಚಿರವದನೆ ಭಾರತಿ ಶಂಕರಿ ನಮೋಸ್ತುತೆ. ಶ್ರೀವಾಣಿ ಕಲ್ಯಾಣಿ ಗುಣಮಣಿ ಲೋಕ ಜನನಿಯ ನಮಿಸುವೆವು. ಶ್ರೀವಾಣಿ. ಇನ್ನು ಸಭೆಗೆ ಆಗಮಿಸಿರ್ತಕ್ಕಂಥ ಸರ್ವರನ್ನು ಸ್ವಾಗತಿಸಬೇಕಾಗಿ ಹಿರಿಯ ಶಿಕ್ಷಕಿ ಶ್ರೀಮತಿ ಗಾಯತ್ರಿ ಅದ್ಯಪಾಡಿ ಇವರಲ್ಲಿ ವಿನಂತಿಸಿಕೊಳ್ತೇನೆ. ನಮ್ಮ ಶಾಲಾ ವಾರ್ಷಿಕೋತ್ಸವದ ಶುಭ ಸಮಾರಂಭದಲ್ಲಿ ಆಸೀನರಾಗಿರುವ ಸಾರಸ್ವತ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಯುತ ಮಹೇಶ್ ಎಲ್ ಬೊಂಡಲ್ ಸರ್ ಇವರಿಗೆ ಶಾಲಾ ಪರವಾಗಿ ಆತ್ಮೀಯವಾದ ಸ್ವಾಗತ. ಇವರಿಗೆ ಹೂ ನೀಡಿ ಗೌರವಿಸಲಿದ್ದಾರೆ ನಮ್ಮ ಶಾಲಾ ದೈಹಿಕ ಶಿಕ್ಷಕರಾದ ಗಣೇಶ್ರವರು. ಶ್ರೀಯುತ ಪ್ರಶಾಂತ್ ರಾವ್ ಸರ್ ಇವರಿಗೆ ಶಾಲಾ ಪರವಾಗಿ ಆತ್ಮೀಯವಾದ ಸ್ವಾಗತ. ಇವರಿಗೆ ಹೂ ನೀಡಿ ಗೌರವಿಸಲಿದ್ದಾರೆ ನಮ್ಮ ಶಾಲಾ ಶಿಕ್ಷಕಿಯಾದ ಶ್ರೀಮತಿ ವೀಣಾ ಕುಮಾರಿ ಅವರು. ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಸದಾ ಜೊತೆ ಇರುವ ಶ್ರೀ ಜೀವನ್ ಸೋಮೇಶ್ವರ್ ಅಧ್ಯಕ್ಷರು ಹಳೆ ವಿದ್ಯಾರ್ಥಿ ಸಂಘ ಇವರಿಗೂ ಆತ್ಮೀಯವಾದ ಸ್ವಾಗತ. ಇವರಿಗೆ ಹೂ ನೀಡಿ ಗೌರವಿಸಲಿದ್ದಾರೆ ಶ್ರೀಮತಿ ಪೂರ್ಣಿಮರವರು. ವೇದಿಕೆಯಲ್ಲಿರುವ ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ್ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳು ಇವರಿಗೂ ಶಾಲಾ ಪರವಾಗಿ ಆತ್ಮೀಯವಾದ ಸ್ವಾಗತ. ಇವರಿಗೆ ಹೂ ನೀಡಿ ಗೌರವಿಸಲಿದ್ದಾರೆ ಶ್ರೀಮತಿ ಜಯಶ್ರೀ ಅವರು. ವಾರ್ಷಿಕೋತ್ಸವದ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಶಾಲಾ ಮುಖ್ಯ ಶಿಕ್ಷಕರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇವರಿಗೆ ಹೂ ನೀಡಿ ಗೌರವಿಸಲಿದ್ದಾರೆ ಶಾಲಾ ಶಿಕ್ಷಕರಾದ ಶ್ರೀ ಹರೀಶ್ ಅವರು. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪೋಷಕರು, ಎಲ್ಲ ವಿದ್ಯಾರ್ಥಿ ವೃಂದ, ಶಿಕ್ಷಕ ವೃಂದ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಪರಿಜ್ಞಾನ ವಿದ್ಯಾಲಯದ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ರಂಜಿತಾ ಜೋಶಿಯವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವರನ್ನು ನಮ್ಮ ಶಾಲಾ ಶಿಕ್ಷಕರಾದ ಶ್ರೀ ಪ್ರದೀಪ್ ರವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಸ್ವಾಗತ. ಈಗ ದೀಪ ಬೆಳಗುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ವಿನಂತಿಸಿಕೊಳ್ಳಿ.
2022-23ನೇ ಸಾಲಿನಲ್ಲಿ ದಾಖಲಾತಿಯನ್ನು ನೋಡುವಾಗ 8ನೇ ತರಗತಿಗೆ 40 ಹುಡುಗರು, 31 ಹುಡುಗಿಯರು ಸೇರಿ 71 ವಿದ್ಯಾರ್ಥಿಗಳು. 9ನೇ ತರಗತಿಗೆ 36 ಹುಡುಗರು, 37 ಹುಡುಗಿಯರು, ಒಟ್ಟು 73. 10ನೇ ತರಗತಿಗೆ 41 ಹುಡುಗರು, 32 ಹುಡುಗಿಯರು ಸೇರಿ 73, ಒಟ್ಟು 217 ವಿದ್ಯಾರ್ಥಿಗಳು ಈಗ ಪ್ರಸ್ತುತ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಕಳೆದ ಸಾಲಿನ ಫಲಿತಾಂಶವನ್ನು ನೋಡುವಾಗ ನಮಗೆ ಹೆಚ್ಚಿನ ಡಿಸ್ಟಿಂಕ್ಷನ್ಸನ್ನು ನಾವು ಕಾಣ್ತೇವೆ. ಸುಮಾರು 21 ಡಿಸ್ಟಿಂಕ್ಷನ್ನು ನಾವು ಕಾಣ್ತೇವೆ. ಅದರಲ್ಲಿ 6 ಜನ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 15 ವಿದ್ಯಾರ್ಥಿನಿಯರು, ಒಟ್ಟು 21 ಡಿಸ್ಟಿಂಕ್ಷನ್ ಇದೆ. ಫಸ್ಟ್ ಕ್ಲಾಸನ್ನು ನೋಡುವಾಗ 19 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್, 16 ವಿದ್ಯಾರ್ಥಿನಿಯರು ಫಸ್ಟ್ ಕ್ಲಾಸ್, ಟೋಟಲ್ 35 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸನ್ನು ಪಡ್ಕೊಂಡಿದ್ದರು. ಸೆಕೆಂಡ್ ಕ್ಲಾಸ್ ಟೋಟಲ್ 17, ಫಸ್ಟ್ ಕ್ಲಾಸಲ್ಲಿ 13, ಟೋಟಲ್ 77 ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಮೂಲಕ ನಮಗೆ ಕಳೆದ ಸಾಲಿನಲ್ಲಿ 88% ಫಲಿತಾಂಶ ನಮಗೆ ಸಿಕ್ಕಿದೆ. ಈ ಸಾಲಿನಲ್ಲಿ ನಾವು ಗಣ್ಯರ ನೆರವಿನಿಂದ ಕೆಲವೊಂದು ಪ್ರಗತಿಯ ನೋಟವನ್ನು ನೋಡೋದಾದರೆ ಸೈಕಲ್ ವಿತರಣೆ. ಕೆನರಾ ರೊಬ್ಯಾಕೋ ಸಂಸ್ಥೆಯ ಸೇಲ್ಸ್ ಮ್ಯಾನೇಜರ್ ಆಗಿರ್ತಕ್ಕಂಥ ಶ್ರೀಯುತ ಮುರಳೀಧರ್ ಸರ್ ಅವರ ಒಂದು ಸಹಕಾರದಿಂದ, ಅದೇ ರೀತಿ ನಮ್ಮ ಪರಿಜ್ಞಾನ ವಿದ್ಯಾಲಯದ ಮುಖ್ಯ ಶಿಕ್ಷಕಿ ಶ್ರೀಮತಿ ರಂಜಿತಾ ಜೋಶಿ ಅವರ ಸಹಕಾರದಿಂದ ನಾವು ಈ ಸಾಲಿನಲ್ಲಿ 25 ವಿದ್ಯಾರ್ಥಿಗಳು, ಉತ್ತಮ ದರ್ಜೆಯ 25 ಸೈಕಲ್ಗಳನ್ನು ಮಕ್ಕಳಿಗೆ ವಿತರಿಸಲಿಕ್ಕೆ ಸಾಧ್ಯವಾಯಿತು. ಹಾಗಾಗಿ ಕೆನರಾ ರೊಬ್ಯಾಕೋ ಸಂಸ್ಥೆಯ ಸೇಲ್ಸ್ ಮುಖ್ಯಾಧಿಕಾರಿಯಾಗಿರ್ತಕ್ಕಂಥ ಮುರಳೀಧರ್ ಸರ್ ಅವರಿಗೂ ಹಾಗೂ ಶ್ರೀಮತಿ ರಂಜಿತಾ ಜೋಶಿ ಮೇಡಮ್ ಅವರಿಗೂ ಸಹ ನಾನು ಶಾಲಾ ವತಿಯಿಂದ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸಮವಸ್ತ್ರ ವಿತರಣೆ. ಸುಮಾರು ವರ್ಷಗಳ ನಂತರ ನಾವು ಈ ಬಾರಿ ಮಕ್ಕಳಿಗೆ, ಬಡ ಮಕ್ಕಳಿಗೆ ಸಮವಸ್ತ್ರವನ್ನು ಕೊಡಬೇಕು ಅಂತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡಂಥ ಸಂದರ್ಭದಲ್ಲಿ 1996-97ನೇ ಸಾಲಿನ SSLC ಬ್ಯಾಚ್ನ ವಿದ್ಯಾರ್ಥಿಗಳು ಸುಮಾರು 80 ವಿದ್ಯಾರ್ಥಿಗಳಿಗೆ ಉಚಿತ, ಅಂದರೆ ಹೊಸದಾಗಿ ದಾಖಲಾಗಿರ್ತಕ್ಕಂಥ ಮಕ್ಕಳಿಗೆ ಉಚಿತ ಸಮವಸ್ತ್ರವನ್ನು ನೀಡಿ ಉತ್ತಮವಾದಂಥ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಶಾಲಾ ವತಿಯಿಂದ ನಾನು ಅತ್ಯಂತ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಈ ವರ್ಷದ ಇನ್ನೂ ವಿಶೇಷತೆ ಅಂತ ಹೇಳಿದರೆ ಕಂಪ್ಯೂಟರ್ ಲ್ಯಾಬ್. ಹಲವಾರು ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಶಿಕ್ಷಣ ಮಕ್ಕಳಿಗೆ ಇರಲಿಲ್ಲ ಅಂತಕ್ಕಂಥ ಕೊರಗು ಇರುವಂಥ ಸಂದರ್ಭದಲ್ಲಿ ಈ ಬಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಮಂಗಳೂರು ದಕ್ಷಿಣ ವಲಯ ಅವರ ಸಹಕಾರದೊಂದಿಗೆ ಇನ್ಫೋಸಿಸ್ ಫೌಂಡೇಶನ್ ಮುಡುಪಿ ಇವರಿಂದ ನಮಗೆ 6 ಕಂಪ್ಯೂಟರ್ಗಳು ನಮಗೆ ಒದಗಿ ಬಂತು. ಆ ಕಂಪ್ಯೂಟರ್ಗಳನ್ನು ನಾವು ಇವತ್ತು ಮಕ್ಕಳಿಗೆ ಶಿಕ್ಷಣ ನೀಡುವಲ್ಲಿ ನಾವು ಸಫಲರಾಗಿದ್ದೇವೆ. ಆ ಕಂಪ್ಯೂಟರ್ಗಳನ್ನು ಅಳವಡಿಸಲಿಕ್ಕೆ ಬೇಕಾಗಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿದಂಥ ಜೀವನ್ ಸೋಮೇಶ್ವರ್, ಚಂದ್ರಶೇಖರ್ ಇವರಿಗೂ, ಅದೇ ರೀತಿಯಲ್ಲಿ ಕಂಪ್ಯೂಟರ್ಗೆ ಅಳವಡಿಸಿ ಅದನ್ನು ಉಪಯೋಗ ಮಾಡಬೇಕಾದ್ರೆ ಅದಕ್ಕೆ ಇತರೆ ಏನು ಕೆಲಸ ಕಾರ್ಯಗಳಿತ್ತು, ಎಲೆಕ್ಟ್ರಿಷಿಯನ್ ವರ್ಕ್ ಆಗಿರ್ಬೋದು, ಇತರ ಪೇಂಟಿಂಗ್ ವರ್ಕ್ ಆಗಿರ್ಬೋದು, ಇದಕ್ಕೂ ಸಹ ನಮಗೆ ಸಾರಸ್ವತ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿ ನಮಗೆ ಸಂಪೂರ್ಣ ಸಹಕಾರವನ್ನು ಒದಗಿಸಿಕೊಟ್ರು. ಅದೇ ರೀತಿಯಲ್ಲಿ ಕಂಪ್ಯೂಟರನ್ನು ಬಳಕೆ ಮಾಡಲಿಕ್ಕೆ ಬೇಕಾಗಿ ಪವರ್ ಬ್ಯಾಕಪ್ಗಾಗಿ ಇನ್ವರ್ಟರ್ ಬೇಕು ಅಂತ ಹೇಳುವಾಗ 1985-86 ಸಾಲಿನ ವಿದ್ಯಾರ್ಥಿಗಳು ಅದನ್ನು ಒದಗಿಸಿಕೊಟ್ರು. ಹಾಗಾಗಿ ಈ ಸಂದರ್ಭದಲ್ಲಿ ಅವರೆಲ್ಲರನ್ನು ನಾನು ಸ್ಮರಿಸ್ತಾ ಅವರಿಗೆ ಶಾಲಾ ವತಿಯಿಂದ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನೆ ಆಗಿದೆ ಅಂತ ಎಲ್ಲರ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ 1964-65ನೇ ಬ್ಯಾಚ್ನವರು ನಾವು ಸಹ ಏನಾದರೂ ಕೊಡುಗೆ ಕೊಡ್ತೇವೆ ಅಂತ ಹೇಳುವಾಗ ನಮಗೆ ಪವರ್ ಬ್ಯಾಕಪ್ಪಿಗೆ ಬೇಕಾಗಿದ್ದಂಥ ಪ್ರತಿ ಕಂಪ್ಯೂಟರ್ಗೆ UPS ಬೇಕಿತ್ತು. ಆಗ ಜೀವನ್ ಸೋಮೇಶ್ವರ್ ಅವರು ಒಂದು ಅಪೀಲ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಆ ಎಲ್ಲ ಕಂಪ್ಯೂಟರ್ಗಳಿಗೆ ಸಹ ಅವರು UPS ಅನ್ನು ಒದಗಿಸಿಕೊಟ್ಟಿದ್ದಾರೆ. ಅವರಿಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿ ವೇತನದ ಬಗ್ಗೆ ಹೇಳುವುದಾದರೆ ಕಳೆದ ಸಾಲಿನಲ್ಲಿ 1964-65ನೇ ಸಾಲಿನ ಬ್ಯಾಚ್ನ ಶ್ರೀಯುತ ವಾಸುದೇವ ಆಚಾರ್ಯ ಅವರು ನಮಗೆ 72,000 ರೂಪಾಯಿದಷ್ಟು ಶಾಲಾ ಶುಲ್ಕವನ್ನು, ಬಾಕಿ ಇದ್ದಂಥ ಮಕ್ಕಳು ಕೋವಿಡ್ ಹಿನ್ನೆಲೆಯಲ್ಲಿ ಶಾಲಾ ಶುಲ್ಕವನ್ನು ಪಾವತಿಸಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಅವರು ಕೇಳಿಕೊಂಡಾಗ ಅವರ ಮಕ್ಕಳು ಸೊಸೆ ಸೇರಿಕೊಂಡು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇದು ಉತ್ತಮವಾದ ಸಂದರ್ಭ, ಅವರನ್ನು ಸ್ಮರಿಸುವುದು ಅಂತ ಭಾವಿಸಿಕೊಂಡು ನಾನು ಅವರಿಗೆ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. 1964-65ನೇ ಸಾಲಿನ ಅದೇ ಬ್ಯಾಚ್ನಂತ ಎಲ್ಲರೂ ಸೇರಿಕೊಂಡು ನಮಗೆ ಕೊಟ್ಟಂಥ FD ಹಣದಿಂದ ಈ ಸಲ ನಮಗೆ 31,000 ರೂಪಾಯಿ, 31,890 ರೂಪಾಯಿ ಬಡ್ಡಿ ಅದಕ್ಕೆ ಸಿಕ್ಕಿದೆ.
ಆ ಬಡ್ಡಿ ಹಣವನ್ನು ಈ ಸಾಲಿನಲ್ಲಿ ಬಾಕಿ ಇರ್ತಕ್ಕಂಥ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ರೂಪದಲ್ಲಿ ನೀಡಿಬಿಟ್ಟು ಆ ಹಣವನ್ನು ತರಗತಿ ಶಿಕ್ಷಕರ ಮೂಲಕ ನಾವು ಆಡಳಿತ ಮಂಡಳಿಗೆ ಪಾವತಿಸ್ತಾ ಇದ್ದೇವೆ ಸರ್. ಹಾಗಾಗಿ ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಾನು ಅತ್ಯಂತ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಬಗ್ಗೆ ಹೇಳೋದಾದರೆ ಸುಮಾರು ವರ್ಷಗಳಿಂದ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಸಂಘ ಶಾಲೆಗೆ ಅತ್ಯಂತ ಹೃದಯಸ್ಪರ್ಶಿ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಪ್ರಸ್ತುತ ಅಧ್ಯಕ್ಷರಾಗಿರ್ತಕ್ಕಂಥ ಜೀವನ್ ಸೋಮೇಶ್ವರ, ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಇವರು ಯಾವುದೇ ಸಂದರ್ಭದಲ್ಲಿ ಏನನ್ನೇ ಕೇಳಿದ್ರು ಸಹ ನೋಡೋ ಸರಿಗೆ ಮಾಡ್ತೇವೆ ಸರ್, ಆಗ್ತದೆ ಸರ್ ಅಂತೇಳಿಕೊಂಡು ತಕ್ಷಣಕ್ಕೆ ಭಾಳ ನಾವು ನಿರೀಕ್ಷೆಗೆ ಮೀರಿ ಉತ್ತಮವಾದಂಥ ಸಹಕಾರವನ್ನು ನೀಡ್ತಾ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿಕೊಂಡು ಇವತ್ತು ಸಹ ನಮ್ಮ ಜೊತೆಗೆ ಸೇರಿಕೊಂಡು ಶಾಲಾ ಚಟುವಟಿಕೆಗಳ ಜೊತೆಗೆ ಹಳೆ ವಿದ್ಯಾರ್ಥಿ ಸಂಘ ಕೈಗೂಡಿಸಿಕೊಂಡು ಜೊತೆಯಾಗಿ ನಮಗೆ ಸಾಗ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ದಾನಿಗಳ ನೆರವಿನ ಬಗ್ಗೆ ಇನ್ನೂ ಈ ವರ್ಷದಲ್ಲಿ ಹೇಳುವುದಾದರೆ ಜಯಶ್ರೀ ಬೋಳಾರ್ ಹೈದರಾಬಾದ್ ಇವರು ಈ ಸಾಲಿನಲ್ಲಿ ಸುಮಾರು 14,130 ರೂಪಾಯಿಗಳನ್ನು ಬಡ ಮಕ್ಕಳ ವಿದ್ಯಾರ್ಥಿ ವೇತನಕ್ಕೆ ಅವರು ನಮಗೆ ಸಹಕಾರವನ್ನು ನೀಡ್ತಿದ್ದಾರೆ. ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಶಾಲಾ ವತಿಯಿಂದ ಅರ್ಪಿಸ್ತಾ ಇದ್ದೇನೆ. ಸುಮಾರು ವರ್ಷಗಳಿಂದ ನಮ್ಮ ಶಾಲೆಗೆ ಉಚಿತ ನೋಟ್ ಪುಸ್ತಕಗಳನ್ನು ಎಲ್ಲ ಮಕ್ಕಳಿಗೆ ಒದಗಿಸ್ತಾ ಇದ್ದಾರೆ. ಸ್ಥಳೀಯರು ಉದಾರ ಮನಸ್ಸಿನ ದಾನಿಗಳಾಗಿರ್ತಕ್ಕಂಥ ವೈದ್ಯರೊಬ್ಬರು ನಮಗೆ ಈ ನೋಟ್ ಪುಸ್ತಕಗಳನ್ನು ನಮಗೆ ಒದಗಿಸ್ತಾ ಬರ್ತದೆ. ಈ ವರ್ಷವೂ ಸಹ ಸುಮಾರು 1 ಲಕ್ಷ ರೂಪಾಯಿಗಳಷ್ಟು ನೋಟ್ ಪುಸ್ತಕಗಳನ್ನು ನಮಗೆ ಒದಗಿಸಿದ್ದಾರೆ. ಹಾಗಾಗಿ ಈ ಒಂದು ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಾನು ಅವರನ್ನು ಸ್ಮರಿಸುತ್ತಾ ಶಾಲಾ ವತಿಯಿಂದ ಅವರಿಗೆ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೂ ದಾನಿಗಳ ಬಗ್ಗೆ ಹೇಳೋದಾದರೆ ಇಲ್ಲಿ ನಮ್ಮ ಸ್ಥಳೀಯರು ಇಲ್ಲೇ ಪಕ್ಕದಲ್ಲಿ ಮೂಲೆಯಲ್ಲಿ ಇದ್ದಾರೆ, ಲಿಲ್ಲಿ ಸೋಮೇಶ್ವರ ಅಂತಕ್ಕಂಥವ್ರು. ಅವರು ಸರ್ ನಾನು ಒಂದು ಮಗುವಿನ ಫೀಸ್ ಕೊಡ್ತೇನೆ ಅಂತ ಬಂದರು. ಅವರ ತಂದೆಯವರಾದಂಥ ದಿವಂಗತ ಸತ್ಯ ಆರ್ ಕುಮಾರ್ ಅವರ ಸ್ಮರಣಾರ್ಥವಾಗಿ ಅವರು ಒಂದು ಮಗುವಿನ ಫೀಸನ್ನು ಕೊಟ್ಟರು. ಹಾಗೆ ಅವರು ಶಾಪ್ ಇದೆ ಇಲ್ಲಿ ನಿಮಗೆ ಮೂಲೆಯಲ್ಲಿ ನೋಡಿದ್ರೆ ಅಂದ್ಕೊಳ್ತಾನೆ. ಅವರ ಶಾಪಿಗೆ ಬಂದಂಥ ಜನರಲ್ಲಿ ಹೇಳಿದಾಗ ಅಲ್ಲಿ ಒಬ್ಬರು ವ್ಯಕ್ತಿ ನಾನು ಸಹ ಕೊಡ್ತೇನೆ ಒಂದು ಮಗುವಿನ ಫೀಸ್ ಅಂತ ಹೇಳಿಕೊಂಡು ಅವರು ಅದು ಯಾರು ಅಂತ ಹೇಳಿಲ್ಲ, ಅವರು ಹೆಸರು ಹೇಳೋದು ಬೇಡ ಅಂತ ಹೇಳಿಕೊಂಡು ಅವರ ಮೂಲಕ ಲಿಲ್ಲಿ ಸೋಮೇಶ್ವರ ಅವರ ಮೂಲಕ ಇನ್ನೊಂದು ಮಗುವಿನ ಫೀಸನ್ನು ನಮಗೆ ತಂದು ಕೊಟ್ಟಿದ್ದಾರೆ. ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಸ್ತುತ ಸಾಲಿನಲ್ಲಿ ಸಹ ಆಡಳಿತ ಮಂಡಳಿ ನಮಗೆ ಮಕ್ಕಳ ಫೀಸ್ಗಾಗಿ ಸಹಕಾರವನ್ನು ನೀಡುತ್ತಿದೆ. ಸಾರಸ್ವತ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯವರಾಗಿರ್ತಕ್ಕಂಥ ಮಹೇಶ್ ಬಂಡಲ್ ಸರ್ ಅವರ ನೇತೃತ್ವದಲ್ಲಿ ನಮಗೆ ದಾನಿಗಳಿಂದ ಸುಮಾರು 30,000 ರೂಪಾಯಿಗಳಷ್ಟು ಶಾಲಾ ಶುಲ್ಕ ಮಕ್ಕಳಿಗೆ ಲಭ್ಯವಾಗಿದೆ, ಒದಗಿ ಬಂದಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಶಾಲಾ ಶುಲ್ಕವನ್ನು ಕೊಟ್ಟಂಥ ದಾನಿಗಳಿಗೂ ಮತ್ತು ನಮ್ಮ ಸಾರಸ್ವತ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯವರಿಗೂ ಸಹ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಶಾಲಾ ಚಟುವಟಿಕೆಗಳ ಬಗ್ಗೆ ಹೇಳುವುದಾದರೆ ಪ್ರತಿ ವರ್ಷದಂತೆ ನಮ್ಮ ಸಂಪ್ರದಾಯ ಆನಂದಾಶ್ರಮದ ಇತಿಹಾಸ ಏನಿದೆ, ಶಾಲಾ ವಿದ್ಯಾರ್ಥಿಗಳು ಕ್ರೀಡಾತ್ಮಕವಾಗಿರ್ಬೋದು, ಸಾಂಸ್ಕೃತಿಕವಾಗಿ ಆಗಿರ್ಬೋದು ಅನೇಕ ಸಾಧನೆಗಳನ್ನು ಮಾಡ್ತಾ ಹೆಸರನ್ನು ಏನು ಗಳಿಸ್ತಾ ಬಂದಿದ್ದಾರೆ. ಅದೇ ನಿಟ್ಟಿನಲ್ಲಿ ಈ ಸಾಲಿನಲ್ಲಿ ಸಹ ಶಿಕ್ಷಕರ ಸತತ ಪ್ರಯತ್ನದಿಂದಾಗಿ ಹಲವಾರು ಸ್ಥಳೀಯ ಸಂಸ್ಥೆಗಳಿಂದ ಆಗ್ತಕ್ಕಂಥ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಮತ್ತು ಇಲಾಖೆಗಳಿಂದ ಜರುಗತಕ್ಕಂಥ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಗಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ಬಹುಮಾನ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅದಕ್ಕೆ ಸಹಕರಿಸಿದಂಥ ಪ್ರಯತ್ನವನ್ನು ಮಾಡಿದಂಥ ಶಿಕ್ಷಕರಿಗೂ ಸಹ ನಾನು ಶಾಲಾ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಕೊನೆಯದಾಗಿ ಶಾಲೆ ಅಭಿವೃದ್ಧಿ ಹೊಂದಬೇಕಾದ್ರೆ ಶಾಲಾ ಆಡಳಿತ ಮಂಡಳಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸದೆ ತಪ್ಪಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಶಾಲಾ ಆಡಳಿತ ಮಂಡಳಿ ಶಾಲೆಯಲ್ಲಿ ಜರುಗುವ ಎಲ್ಲ ಕಾರ್ಯಕ್ರಮಗಳಿಗೆ ಸಕ್ರಿಯವಾಗಿ ಭಾಗವಹಿಸಿ ಸಲಹೆ ಸೂಚನೆಗಳನ್ನು ಕೊಟ್ಟು ನಮಗೆ ಈ ಒಂದು ಪ್ರಗತಿಯಲ್ಲಿ ನಮಗೆ ಕೈ ಜೋಡಿಸಿದ್ದಾರೆ. ನಮ್ಮ ಸಾರಸ್ವತ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯಾಗಿರ್ತಂಥ ಮಹೇಶ್ ಎಲ್ ಬಂಡಾಲ್ ಸರ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಅತ್ಯಂತ ವಿಶೇಷವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ
ಪ್ರಶಾಂತ್ ರಾವ್ ಸರ್ ಅವರು ಸಹ ನಮಗೆಲ್ಲ ಕಾರ್ಯಕ್ರಮಗಳಲ್ಲಿ ಕೆಲವು ಸಲ ನಾನು ಸುಮ್ಮನೆ ಇರ್ತೇನೆ, ಅವರೇ ಬಂದು ಫೋರ್ಸ್ ಮಾಡಿ ನಮಗೆ ಕೆಲಸಗಳನ್ನು ಮಾಡಿಸ್ತಾ ಇರ್ತಾರೆ. ಹಾಗಾಗಿ ಅವರಿಗೂ ಸಹ ನಾನು ಅತ್ಯಂತ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹೆಚ್ಚಿನ ಸಹಕಾರವನ್ನು ನೀಡಿ ಶಾಲೆಯ ಯಶಸ್ಸಿಗೆ ಅವರು ಕಾರಣರಾಗಿದ್ದಾರೆ. ಅವರಿಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ, ಮತ್ತು ಮಕ್ಕಳೇ, ನಿಮ್ಮ ಪಾತ್ರ ನಾವು ಹೇಳಿದ ಸಂದರ್ಭದಲ್ಲಿ ಎಲ್ಲದರಲ್ಲೂ ಭಾಗವಹಿಸ್ತಕ್ಕಂಥ ನಿಮ್ಮ ಕ್ರಿಯಾಶೀಲ ಚಟುವಟಿಕೆಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಈ ಒಂದು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಎವ್ರಿವನ್. ಸಭೆಯ ಅತಿಥಿಗಳಿಂದ ಭಾಷಣ. ನಮ್ಮ ಶಾಲಾ CEO ಆಗಿರ್ತಕ್ಕಂಥ ಪ್ರಶಾಂತ್ ಆರ್ ರಾವ್ ಸರ್ ಅವರು ತುಂಬ ಜನರಸ್ ಮತ್ತು ಎಲ್ಲರೊಂದಿಗೆ ಎಲ್ಲ ಫ್ರೆಂಡ್ಲಿಯಾಗಿ ಇರ್ತಾರೆ. ಹಾಗೆ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ 4 ಹಿತನುಡಿಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಇಟ್ಸ್ ಅ ಪ್ಲೆಜರ್ ಟು ಬಿ ಹಿಯರ್ ಆನ್ ದಿಸ್ ವಂಡರ್ಫುಲ್ ಡೇ. ವಾರ್ಷಿಕ ದಿನವ ಬಹಳ ವಿಶೇಷ ದಿನವಾಗಿದೆ. ಇಟ್ ಇಸ್ ಅ ವೆರಿ ಸ್ಪೆಷಲ್ ಡೇ. It's a very special day because the school recognizes and rewards all of you outstanding students who have done so well in your academics as well as other activities. It is even more special because the talented children of Anandashram High School showcase their skills and art and dance and dramatics here on this day. And we are all aware that the children here in this campus is amazing at everything that they do, right? So we eagerly await to see the dramatics, the singing and the dance performances of all of you today. I used to enjoy the annual days in my school life, and I still remember these very, very vividly. I am sure that when you pass out from 10th standard and you grow up and you start going to work, these days you will remember and it will have a special place in your heart. All the best and enjoy your day today and let us have great fun. ಸಭೆಗೆ ಶುಭವನ್ನು ಹಾರೈಸಿದ ಸರ್ ನಿಮಗೂ ಕೂಡ ವಂದನೆಗಳು. ಈಗ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮೊದಲಾಗಿ ಸ್ಕಾಲರ್ಶಿಪ್ ವಿತರಣೆ ನಡೆಸಿಕೊಡಲಿದ್ದಾರೆ ವಿಜ್ಞಾನ ಶಿಕ್ಷಕರಾದ ಶ್ರೀ ಪ್ರದೀಪ್ ಕುಮಾರ್ ಅವರು. ಎಲ್ಲರಿಗೂ ಶುಭ ಮುಂಜಾನೆ. ಶೈಕ್ಷಣಿಕವಾಗಿ ಸಾಧನೆಯನ್ನು ಮಾಡಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ನಗದು ಪುರಸ್ಕಾರವನ್ನು ಮಾಡುವಂಥ ಕಾರ್ಯಕ್ರಮ. ಈಗ ಈ ಕಾರ್ಯಕ್ರಮವನ್ನು ಮೊದಲಿಗೆ ಸಾರಸ್ವತ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯಾದಂಥ ಶ್ರೀಯುತ ಮಹೇಶ್ ಎಲ್ ಬೊಂಡಾಲ್ ಸರ್ ಅವರು ನೆರವೇರಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಸರ್, ಮ್ಯಾನೇಜ್ಮೆಂಟ್ ಸ್ಕಾಲರ್ಶಿಪ್ ಫಾರ್ ಸ್ಟೂಡೆಂಟ್ಸ್ ಗೆಟ್ಟಿಂಗ್ ಹೈಯೆಸ್ಟ್ ಮಾರ್ಕ್ಸ್ ಇನ್ ಸೆಪ್ಟೆಂಬರ್ ಎಕ್ಸಾಮಿನೇಷನ್: ವಿಕಾಸ್ ಇಂಟು ಬಿ, ಶಿತಾ ಇಂಟು ಬಿ, ಹರ್ಷಿತಾ 9A,
ಮತ್ತು ನವ್ಯಶ್ರೀ. ಶ್ರುತಿ ಮತ್ತು ಶ್ರಾವ್ಯ. ಒಂಬತ್ತು ಬಿ ಯಿಂದ ಪ್ರಜ್ಞಾ ಮತ್ತು ಮೌಲ್ಯ. ಹತ್ತು ಎ ಯಿಂದ ಪಿತಾಶ್ರೀ ಮತ್ತು ಕೃತಿ. ಹತ್ತು ಬಿ ಯಿಂದ ಶ್ರಾವ್ಯಶ್ರೀ ಮತ್ತು ದಿಶಿತಾ. ಥ್ಯಾಂಕ್ ಯು ಸರ್. Special prize for SLC students. Special prize for scoring distinction marks in SLC examination. ಚೈತ್ರ 612 ಅಂಕವನ್ನು ಪಡ್ಕೊಂಡು ಶಾಲೆಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಟ್ಟಿದ್ದಾಳೆ. ಪಂಚಮಿ 592. ನಿಧಿ 590. ಚಿಂತನ್ 589. Balakrishna Shetty Nadar in memory of their parents, SLC in the Chaitra, PUC in the Anusha. Special prize by our staff member, top score in maths by Shri Gurumurthy P. Chaitra first 100 marks ಪಡ್ಕೊಂಡಿದ್ದಾಳೆ ಗಣಿತದಲ್ಲಿ. Bhaveshri 91 marks, Nidhi 91 marks. First place Pranam 93 marks, Panchami 92, Yakshit 91, Chaitra 90 marks.
ಅದ್ಯಪಾಡಿ ಆ್ಯಂಡ್ ಶ್ರೀ ಗೋಪಾಲಕೃಷ್ಣ. ಹರ್ಷಿಣಿ 125ರಲ್ಲಿ 125 ಮಾರ್ಕ್ಸನ್ನು ಪಡ್ಕೊಂಡಿದ್ದಾಳೆ. 124. ಮನ್ವಿತಾ ಶೆಟ್ಟಿ 124. ಚೈತ್ರ 125. ಅಕ್ಷಯ್ ಶೆಟ್ಟಿ 124. ಪಂಚಮಿ 124. ಧನ್ಯ 124. ನಮ್ಮ ವಿದ್ಯಾರ್ಥಿಗಳಿಗೆ ಎಫ್ ಡಿ ರೂಪದಲ್ಲಿ ಕೊಟ್ಟಂಥ ಹಣ, ಅದರ ಇಂಟ್ರೆಸ್ಟನ್ನು ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ರೀತಿಯಲ್ಲಿ ಕೊಡ್ತಾ ಇದ್ದೇವೆ. ಈ ಬಹುಮಾನವನ್ನು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಜೀವನ್ ಸೋಮೇಶ್ವರ್ ಅವರು ವಿತರಿಸಬೇಕೆಂದು ಕೇಳ್ತಾ ಇದ್ದೇನೆ. ದೀಕ್ಷಿತಾ 8B, ಚಿನ್ಮಯ್ P 8A, ಕೃತಿಕಾ 8B, ರತನ್ 8A, ಹರ್ಷ S 8B, ಕಿಶೋರ್ H 8A, ಧನುಷ್ 8A, ವಿಜಯ್ 8B, ಸಿಂಧೂರ್ 8A, ವಿಜಯ್ 8A,
H 9A. ಧನುಷ್ 10A, ಸುದರ್ಶನ್ 10A ಮತ್ತು ಭವಿಷ್ 10A. ಪ್ರಧಾನ ಕಾರ್ಯದರ್ಶಿಯಾದ ಚಂದ್ರಶೇಖರ್ ಅವರು ವಿತರಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಮಣಿಕಂಠ 8A, ರಾಮ್ ಲಡೈತಿ 8A, ರಾಮ್ ಲಡೈತಿ 8A, ಉದಯ್ ಕುಮಾರ್ 8A, ದೀಪಿಕಾ 8B, ಧನುಷ್ ಶೆಟ್ಟಿ 8B, ಪ್ರೀತಮ್ ಟಿ 8B, ಜೀವನ್ 8B, ರಿಷಾ 8B, ಸಂಪ್ರೀತ್ H 8B, ವಿಜಯ್ 8B. ಹರ್ಷಿತಾ 9A. ಬಹುಮಾನ ವಿತರಣೆ ನಡೆಸಿಕೊಡಲಿದ್ದಾರೆ ಶ್ರೀ ಗೋಪಾಲ್ ಕೃಷ್ಣ ಸರ್. ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ವಿವಿಧ ಸಮೂಹ ಸ್ಪರ್ಧೆಗಳ ಬಹುಮಾನ ವಿತರಣೆ. ಈ ಬಹುಮಾನಗಳನ್ನು ನಮ್ಮ ಸಾರಸ್ವತ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಗಳಾದ ಶ್ರೀ ಮಹೇಶ್ ಎಲ್ ಬೊಂಡರ್ ಸರ್ ಅವರು ವಿದ್ಯಾರ್ಥಿಗಳಿಗೆ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಫ್ಯಾನ್ಸಿ ಡ್ರೆಸ್ ಜಾನಪದ ಗೀತೆ ಸಿಂಗಿಂಗ್ 8ನೇ ತರಗತಿ ದೀಕ್ಷಿತಾ ಮತ್ತು ಬಳಗ, ಪ್ರಥಮ ದೀಕ್ಷಿತ ಮತ್ತು ಬಳಗ, ಹಾಗೂ ದ್ವಿತೀಯ ಧನುಷ್ ಶೆಟ್ಟಿ ಮತ್ತು ಬಳಗ. ದ್ವಿತೀಯ 9ನೇ ತರಗತಿ ಶ್ರೇಯಸ್ ಶೆಣೈ ಮತ್ತು ಬಳಗದವರು. ದ್ವಿತೀಯ ಸ್ಥಾನ ಅಪೇಕ್ಷ ಮತ್ತು ಬಳಗ. ಮತ್ತು ಬಳಗದವರು ಪ್ರಥಮ.
ನೃತ್ಯ ಗ್ರೂಪ್ ಡ್ಯಾನ್ಸ್ 8ನೇ ತರಗತಿಯಿಂದ ಫಸ್ಟ್ ಪ್ಲೇಸ್ ಗೋಸ್ ಟು ಅಕ್ಷಿತಾ ಆ್ಯಂಡ್ ಪಾಟಿ. ಸೆಕೆಂಡ್ ಪ್ಲೇಸ್ ಗೋಸ್ ಟು ಧನುಷ್ ಆ್ಯಂಡ್ ಪಾಟಿ. Ninth standard, first place goes to Shreya and Pati. Second place goes to Nitish and Pati. Nitish and Pati. 10th standard, first place goes to Puneet and Pati. Second place goes to Nikita and Pati. Skit. First place goes to Pratap House, Priyanka and Pati. Kiruprahasana skit. First place goes to Savan and Pati. Kiruprahasana. Second place goes to Suhail and Pati. House quiz. First place goes to Pratap House, Priyanka and Pati. Second place goes to Dikshita and Pati, Subhash House. Now fancy dress, 8th standard, first place goes to Basavaraja 8B. Second place goes to Kishore 80. Fancy dress. 9th standard, Trisha 90. First place goes to Trisha 90. Second place goes to Rupa 90. Tenth standard, fancy dress. First place goes to Inchara 10th B. Second place goes to Priyanka 10th B. ಇಷ್ಟವರೆಗೆ ಬಹುಮಾನವನ್ನು ವಿತರಿಸಿದಂತಹ ಪ್ರಿಯಾಂಕಾ. ಇಷ್ಟವರೆಗೆ ಬಹುಮಾನವನ್ನು ವಿತರಿಸಿದಂತಹ ಕಾರ್ಯದರ್ಶಿಗಳಾದ ಶ್ರೀ ಮಹೇಶ್ ಎಲ್ ಬಂಡ ಸರ್ ಅವರಿಗೆ ಧನ್ಯವಾದಗಳು. ಈ ಬಹುಮಾನ ವಿತರಣೆ, ಈ ಬಹುಮಾನವನ್ನು ನಮ್ಮ ಸರಸ್ವತಿ ವಿದ್ಯಾಸಂಸ್ಥೆಯ CEO ಆದಂತಹ ಶ್ರೀ ಪ್ರಶಾಂತ್ ರಾವ್ ಸರ್ ಅವರು ವಿತರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶಾಲಾ ಬಾಲಕರ ಕಬಡ್ಡಿ ತಂಡ ದ್ವಿತೀಯ ಸ್ಥಾನ ಪಡೆದಂತಹ ತಂಡ ಟ್ರೋಫಿಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ವಿಭಾಗದಲ್ಲಿ ಉತ್ತಮ ಹಿಡಿತಗಾರ್ತಿ ಶ್ರಾವ್ಯ 90. ಬೆಸ್ಟ್ ಡಿಫೆಂಡರ್ ಕ್ಯಾಚರ್ ಶ್ರಾವ್ಯ 90. ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲ ಇಲ್ಲಿ ನಡೆದ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ಶಾಲಾ ಬಾಲಕಿಯರ ತಂಡವು ಪ್ರಥಮ ಸ್ಥಾನವನ್ನು ಪಡೆದಿರುತ್ತದೆ. ಎಲ್ಲ ವಿದ್ಯಾರ್ಥಿನಿಯರು ವೇದಿಕೆ ಬಂದು ಈ ಬಹುಮಾನವನ್ನು ಪಡ್ಕೊಳ್ಬೇಕು. 90A, ಸೈಫಾ 90A, ನಯನಾ 90B, ಸಾಕ್ಷಿ 90B, ಭೂಮಿಕಾ ವಿ 90A, ನಿತಿ 90B, ವೀಕ್ಷಾ 90A,
ಸುಜಯ 90. ಕಾವ್ಯ 90 ಬೆಸ್ಟ್ ರೈಡರ್ ಹಾಗೂ ವಂಶಿಕಾ 90 ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿಯನ್ನು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಪ್ರೋತ್ಸಾಹಿಸಿ. ದಲ್ಲಿ ನಡೆದ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಬಾಲಕರ ವಿಭಾಗ ದ್ವಿತೀಯ ಸ್ಥಾನ ಪಡೆದಿದೆ. ಎಲ್ಲ ಹುಡುಗರು ವೇದಿಕೆ ಬರಬೇಕು. ಹುಡುಗರ ತಂಡ ಕಬಡ್ಡಿ ಪಂದ್ಯಾಟ ಈ ವಿಭಾಗದಲ್ಲಿ ಉತ್ತಮ ಹಿಡಿತಗಾರ ಸುಜನ್ 10th B. ಉತ್ತಮ ಕ್ಯಾಚರ್ ಡಿಫೆಂಡರ್. ದ್ವಿತೀಯ ಸ್ಥಾನ ಪಡೆದಿದೆ. ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳು ವೇದಿಕೆ ಬರಬೇಕು. ಇದು ವಲಯ ಮಟ್ಟದ ಕಬಡ್ಡಿಯಲ್ಲಿ ದ್ವಿತೀಯ ಸ್ಥಾನ. ಕಬಡ್ಡಿ ಪಂದ್ಯಾಟದಲ್ಲಿ ಕ್ವಾರ್ಟರ್ ಫೈನಲ್ವರೆಗೆ ನಮ್ಮ ಬಾಲಕಿಯರ ತಂಡ ಪ್ರವೇಶವನ್ನು ಪಡೆದಿತ್ತು ಹಾಗೂ ಆ ಎಲ್ಲ ವಿದ್ಯಾರ್ಥಿನಿಯರು ಆ ತಂಡ ವೇದಿಕೆ ಬಂದು ಈ ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇಷ್ಟವರೆಗೆ ಬಹುಮಾನವನ್ನು ನೀಡಿದಂತಹ CEO ಶ್ರೀ ಪ್ರಶಾಂತ್ ರಾವ್ ಅವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ಪರಿಜ್ಞಾನ ವಿದ್ಯಾಲಯದ ಮುಖ್ಯ ಶಿಕ್ಷಕಿಯಾಗಿರುವ ಶ್ರೀಮತಿ ರಂಜಿತಾ ಜೋಶಿ ಅವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ನಡೆದಂತಹ ಕ್ರೀಡಾಕೂಟ 2 ಪಂದ್ಯಾಟಗಳನ್ನು ಆಯೋಜಿಸಿದ್ದವು. ಖೋ ಖೋ ಹಾಗೂ ಕಬಡ್ಡಿ. ಬಾಯ್ಸ್ ಕಬಡ್ಡಿ ಫಸ್ಟ್ ಪ್ಲೇಸ್ ಗೋಸ್ ಟು ಶಿವಾಜಿ ಹೌಸ್. ಶಿವಾಜಿ ಹೌಸ್ನ ನಾಯಕ ಬಂದು ಬಹುಮಾನ ಪಡ್ಕೊಳ್ಬೇಕು. ಸೆಕೆಂಡ್ ಪ್ಲೇಸ್ ಗೋಸ್ ಟು ಟಾಗೋರ್ ಹೌಸ್. ಸೆಕೆಂಡ್ ಪ್ಲೇಸ್ ಟಾಗೋರ್ ಹೌಸ್ ತಂಡದ ನಾಯಕ ಬಂದು ಟ್ರೋಫಿಯನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿದ್ದೇನೆ. ಬಾಯ್ಸ್ ಖೋಖೋ ಪಂದ್ಯಾಟ ಫಸ್ಟ್ ಪ್ಲೇಸ್ ಗೋಸ್ ಟು ಶಿವಾಜಿ ಹೌಸ್. ನಾಯಕ ಬಂದು ಟ್ರೋಫಿಯನ್ನು ಪಡ್ಕೊಳ್ಬೇಕು. ಸೆಕೆಂಡ್ ಪ್ಲೇಸ್ ಗೋಸ್ ಟು ಪ್ರತಾಪ್ ಹೌಸ್. ಖೋಖೋದಲ್ಲಿ ಸೆಕೆಂಡ್ ಪ್ಲೇಸ್ ಹುಡುಗರದ್ದು ಪ್ರತಾಪ್ ಹೌಸ್. ಅದೇ ರೀತಿ ಗರ್ಲ್ಸ್ ಕಬಡ್ಡಿ ಫಸ್ಟ್ ಪ್ಲೇಸ್ ಗೋಸ್ ಟು ಪ್ರತಾಪ್ ಹೌಸ್. ನಾಯಕ ಬಂದು ಟ್ರೋಫಿಯನ್ನು ಪಡ್ಕೊಳ್ಬೇಕು. ಸೆಕೆಂಡ್ ಪ್ಲೇಸ್ ಗೋಸ್ ಟು ಸುಭಾಷ್ ಹೌಸ್. ಗರ್ಲ್ಸ್ ಖೋಖೋ ಫಸ್ಟ್ ಪ್ಲೇಸ್ ಗೋಸ್ ಟು ಸುಭಾಷ್ ಹೌಸ್. ಗರ್ಲ್ಸ್ ಖೋಖೋ ಫಸ್ಟ್ ಪ್ಲೇಸ್ ಗೋಸ್ ಟು ಸುಭಾಷ್ ಹೌಸ್. ವೇದಿಕೆ ಬಂದು ಬಹುಮಾನ ಪಡ್ಕೊಳ್ಬೇಕು. ಸುಭಾಷ್ ತಂಡದ ನಾಯಕಿ ಗರ್ಲ್ಸ್ ಖೋಖೋ. ಸೆಕೆಂಡ್ ಪ್ಲೇಸ್ ಗೋಸ್ ಟು ಪ್ರತಾಪ್ ಹೌಸ್. ಚಾಂಪಿಯನ್ ಆದಂತಹ ಹೌಸ್ ಅವರಿಗೆ ನೀಡುವಂತಹ ಚಾಂಪಿಯನ್ ಟ್ರೋಫಿ. ಕ್ರೀಡೆಯಲ್ಲಿ ಚಾಂಪಿಯನ್ ಆದಂತಹ ತಂಡ ಫಸ್ಟ್ ಪ್ಲೇಸ್ ಪ್ರತಾಪ್ ಹೌಸ್. ಕ್ರೀಡೆಯಲ್ಲಿ ಚಾಂಪಿಯನ್ಶಿಪ್
ಪಡೆದಂಥ ಎರಡನೇ ತಂಡ ಸೆಕೆಂಡ್ ಪ್ಲೇಸ್ ಶಿವಾಜಿ ಹೌಸ್ 10 ಅಂಕಗಳು. ಗೋಷ್ಠದ ಅಂಗವಾಗಿ ಹಲವಾರು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದೆವು. ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಚಾಂಪಿಯನ್ ಪಡೆದಂಥ ಹೌಸ್ ಫಸ್ಟ್ ಪ್ಲೇಸ್ ಗೋಸ್ಟು ಸುಭಾಷ್ ಹೌಸ್. ಸುಭಾಷ್ ತಂಡದ ನಾಯಕ ಹಾಗೂ ನಾಯಕಿ ವೇದಿಕೆ ಬರಬೇಕು. ಸೆಕೆಂಡ್ ಪ್ಲೇಸ್ ಗೋಸ್ಟು ಟಾಗೋರ್ ಹೌಸ್. ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಜೀವನ್ ಸೋಮೇಶ್ವರ್ ಅವರು ನಡೆಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. 2022-23ನೇ ಸಾಲಿನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ವಿವಿಧ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದಿರುತ್ತಾರೆ. ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆ ಅಂಡರ್ ನ್ಯಾಷನಲ್ ಕ್ಯಾಂಪೇನ್ ಆನ್ ಎನರ್ಜಿ ಕನ್ಸರ್ವೇಷನ್ 2022. ಇದರಲ್ಲಿ ನಮ್ಮ ಶಾಲೆಯ ಅಭಿಲಾಷ್ 10ನೇ ತರಗತಿ ಇವರು ಭಾಗವಹಿಸಿರುತ್ತಾರೆ ಹಾಗೂ ನಗದು 2,000 ರೂಪಾಯಿಯನ್ನು ಪಡೆದಿರುತ್ತಾರೆ. ದಯವಿಟ್ಟು ಅಭಿಲಾಷ್ ಅವರು ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶಾರದಾ ನಿಕೇತನ ಉಳ್ಳಾಲ ಇಲ್ಲಿ ನಡೆದ ರಂಗೋಲಿ ಸ್ಪರ್ಧೆಯಲ್ಲಿ ನೀಲಮ್ಮ ಮೋರಿ 98 ಇವರಿಗೆ ಪ್ರಥಮ ಬಹುಮಾನ ಬಂದಿರುತ್ತದೆ. ಶಾರದಾ ನಿಕೇತನ ಉಳ್ಳಾಲ ಇಲ್ಲಿ ಇವರು ನಡೆಸಿದಂಥ ಚಿತ್ರಕಲಾ ಸ್ಪರ್ಧೆಯಲ್ಲಿ ಮಣಿಕಂಠ ಐತೆ ಇವರು ಪ್ರಥಮ ಬಹುಮಾನ ಗಳಿಸಿರುತ್ತಾರೆ. ಅದೇ ರೀತಿ 10ನೇ ತರಗತಿ ಅಭಿಲಾಷ್ ಅವರು ಈ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರ್ತಾರೆ. 10ನೇ ತರಗತಿಯಿಂದ ಅಭಿಲಾಷ್ ಪ್ರಥಮ ಸ್ಥಾನ. ಸೋಮೇಶ್ವರ ಪುರಸಭೆಯವರು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಡೆಸಿದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಇಂಚರ 10B ಇವರು ದ್ವಿತೀಯ ಬಹುಮಾನವನ್ನು ಪಡೆದಿರುತ್ತಾರೆ. ರಾಜ್ಯ ಬಾಲಭವನ ಸೊಸೈಟಿ ಬೆಂಗಳೂರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಂಗಳೂರು ಇವರು ಗಾಂಧಿ ಜಯಂತಿಯಂದು ನಡೆಸಿದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಅಭಿಲಾಷ್ ಟೆಂತಿ ಅವರು ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಅದೇ ರೀತಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ತೊಕ್ಕೋಟು ಇವರು ನಡೆಸಿದ ಗೂಡುದೀಪ ಸ್ಪರ್ಧೆಯಲ್ಲಿ ನಮ್ಮ ಶಾಲಾ 10ನೇ ತರಗತಿಯ ವಿದ್ಯಾರ್ಥಿ ಅಭಿಲಾಷ್ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ದಿನಾಂಕ 19/11/2022ರಂದು ನಂತೂರು ಭಾರತೀಯ ವಿದ್ಯಾಸಂಸ್ಥೆಯವರು ನಡೆಸಿದ ಕರಕುಶಲ ಕಲಾ ಪ್ರದರ್ಶನದಲ್ಲಿ ನಮ್ಮ ಶಾಲೆಯು ಪ್ರಥಮ ಬಹುಮಾನವನ್ನು ಗಳಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯವಾಗಿರುತ್ತದೆ. ವಿದ್ಯಾರ್ಥಿನಿಯಾದ ನೀಲಮ್ಮ ಹಾಗೂ ಭಾಗ್ಯಲಕ್ಷ್ಮಿ ಅವರು ವೇದಿಕೆ ಬರಬೇಕು. ಅದೇ ರೀತಿ ಚಿತ್ರಕಲಾ ಶಿಕ್ಷಕರಾದ ಶ್ರೀ ಹರೀಶ್ ಅವರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. of year 2022-23 award. First place goes to Grishma 10th B. Grishma 10th B ಗೆ ಬಹುಮಾನವನ್ನು ಪಡೆಯುತ್ತಿದ್ದಾರೆ NCC cadet. Second place goes to Mithil 10th B. ಜೋರ ಚಪ್ಪಾಳೆ. ಆಲೂರು ವೆಂಕಟರಾಯ್ ಭಾಷಾ ಕೌಶಲ ತುಳುಸಿರಿ ಇದರ ಅಂಗವಾಗಿ ನಡೆದ ಚೆನ್ನು ನಳಿಕೆ ಸ್ಪರ್ಧೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ದೀಕ್ಷಿತಾ ಮತ್ತು ಬಳಗದವರು ಈ ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಿ
ಶುಭ ಹಾರೈಸಿದ ಸಾರಸ್ವತ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಮಹೇಶ್ ಬಂಡಲ್ ಸರ್ ಇವರಿಗೆ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇಂದು ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಮಾಡಿದ ಸಾರಸ್ವತ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯವರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.